1948 ಜನವರಿ 30 ದೇಶವನ್ನ ಆಘಾತಕ್ಕೊಳಗಾಗಿಸಿತ್ತು ಆ ಒಂದು ಸುದ್ದಿ. नमस्ते बापूजी। भाई साहब, बापूजी को प्रार्थना सभा के लिए पहले से ही देर और ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ದೇಹಾಂತ್ಯವಾದ ಸುದ್ದಿ. ಅಹಿಂಸಾವಾದಿಯ ಅಂತ್ಯಕ್ಕೆ ದೇಶವಾಸಿಗಳು ಮಂಬಲ ಮರುಗಿದ ಆ ದಿನ ಇಡೀ ವಿಶ್ವಕ್ಕೆ ಆವರಿಸಿತ್ತು ಸೂತಕದ ಛಾಯೆ. ಬಾಪುವಿನ ಅಂತಿಮ ದರ್ಶನ ಪಡೆಯಲು ಭಾರತೀಯರೆಲ್ಲ ಹಾತೊರೆಯುತ್ತಿದ್ದ ಆ ಕ್ಷಣದಲ್ಲಿ ಅವಕಾಶ ಸಿಕ್ಕಿದ್ದು ಕೆಲವರಿಗಷ್ಟೇ. ಆದರೆ ಈ ದುಃಖ ಮರೆಸಿದ್ದು ಆ ಹೊತ್ತಿನಲ್ಲಿ ಕೈಗೊಂಡ ಆ ಒಂದು ನಿರ್ಧಾರ, ದೇಶಾದ್ಯಂತ ಬಾಪುವಿನ ಚಿತಾಭಸ್ಮವನ್ನ ಹೊತ್ತೊಯ್ಯುವ ನಿರ್ಧಾರ. ಈ ರೀತಿ ಮಂಗಳೂರಿಗೂ ಬಂದಿದ್ದ ಮಹಾತ್ಮರ ಚಿತಾಭಸ್ಮಕ್ಕೆ ಶಾಶ್ವತ ಸ್ಮಾರಕ ಕಲ್ಪಿಸುವ ನಿರ್ಧಾರ ಕೈಗೊಂಡವರು ಅನೇಕರು. ಕರ್ನಾಟಕದಲ್ಲಿಯೂ ಹಲವೆಡೆ ಈ ರೀತಿಯ ಸ್ಮಾರಕಗಳು ಇವೆ. ಆದರೆ ಬೆಳ್ತಂಗಡಿ ತಾಲೂಕಿನ ಮುಂಡಾಜಿಯಲ್ಲಿರುವ ಬಾಪುವಿನ ಸ್ಮಾರಕ ಉಳಿದವೆಲ್ಲಕ್ಕಿಂತ ಕೂಡ ಭಿನ್ನ. ಯಾಕಂದ್ರೆ ಇದು ಬಾಪು ನೆನಪನ್ನೇ ಉಸಿರಾಡುತ್ತಿರುವ ಜೀವಂತ ಸ್ಮಾರಕ. ಹೌದು, ಈ ಆಲದ ಮರವೇ ಬಾಪುವಿನ ಜೀವಂತ ಸ್ಮಾರಕ. 1948ರಲ್ಲಿ GN ಬಿಡೆ ಮತ್ತವರ ಸಹವರ್ತಿಗಳು ಮಂಗಳೂರಿನಿಂದ ತಂದಂತ ಗಾಂಧೀಜಿಯವರ ಚಿತಾಭಸ್ಮವಿದ್ದ ಒಂದು ಚಿಕ್ಕ ಪೊಟ್ಟಣವನ್ನ ಹೂತು ಅದರ ಮೇಲೆ ನೆಟ್ಟ ಆಲದ ಮರದ ಕೊಂಬೆಯೊಂದು ಇಂದು ಬಾಪುವಿನ ಜೀವಂತ ಸ್ಮಾರಕವಾಗಿ ಅವರ ಚಿಂತನೆಗಳಂತೆ ವಿಶಾಲವಾಗಿ ಹರಡಿ ನಿಂತಿದೆ. ಗಾಂಧೀಜಿ ಸ್ಮಾರಕ ಸಹ ಸಂಸ್ಥೆಗಳನ್ನು ಮಾಡಿರ್ಬೋದು, ಕಟ್ಟಡಗಳನ್ನು ಕಟ್ಟಿರ್ಬೋದು, ಕಟ್ಟಿದ ಕಟ್ಟಡಕ್ಕೆ ಗಾಂಧಿ ಸ್ಮರಣೆ ಕೊಟ್ಟಿರ್ಬೋದು. ಆದರೆ ಆ ಸಂದರ್ಭಕ್ಕೆ ಮಾಡಿದಂಥ ಸ್ಮಾರಕ ನಮ್ಮ ತಾಲೂಕಿನಲ್ಲಿ ಪ್ರಾಯಶಃ ಇದೆ ಅಂಥೇಳಿ ಕಾಣುತ್ತೆ. ಬೇರೆ ಕಡೆ ಇದ್ದರೆ ಸಂತೋಷ ನನಗೆ. ಅದು ಗಾಂಧೀಜಿಯವರ ಚಿತಾಭಸ್ಮ ತಂದು ಹಾಕಿ ಆಲದ ಗಿಡ ನೆಟ್ಟದು ಯಾಕೆ ಅಂತ ಹೇಳಿದರೆ, ಮುಂದೆ ಈ ವೃಕ್ಷ ಹೇಗೆ ಬೆಳೀತದೆ, ಆ ವೃಕ್ಷ ಬೆಳೆದ ಹಾಗೆ ಗಾಂಧೀಜಿಯವರ ತತ್ವಗಳ ಪ್ರಚಾರ ಆಗಬೇಕು, ಅದು ಎಲ್ರಿಗೊಂದು ಪ್ರೇರಣೆ ಕೊಡಬೇಕು, ಹಳ್ಳಿಯ ಜನರಿಗೆ ಪ್ರೇರಣೆ ಕೊಡಬೇಕು ಅಂತ ಹೇಳಿ ಅದು ನಮ್ಮ ನ್ಯಾಷನಲ್ ಹೈವೇ, ಈಗ ಅದು ನ್ಯಾಷನಲ್ ಹೈವೇ ನಮ್ಮದು. ಒಂದು ಕಡೆ ನಮ್ಮ ಮನೆಗೆ ತಿರುಗುವ ರಸ್ತೆ ಬಿಡೆ ರಸ್ತೆ, ಮತ್ತೊಂದು ಕಡೆಯೂ ಒಂದು ಕಡೆ ರಸ್ತೆ ಇದೆ. ಆ ತ್ರಿಕೋನ ಪ್ರದೇಶ ಒಂದು ಮರಾಠಿ ಕುಟುಂಬದವರು ರಸ್ತೆ ಬದಿಯಲ್ಲಿರೋದ್ರಿಂದ ಸರ್ವರಿಗೂ ಕಾಣಬೇಕು ಅನ್ನುವ ಕಾರಣಕ್ಕೆ ಆ ಸ್ಥಳವನ್ನು ಆಯ್ಕೆ ಮಾಡಿದರು. ಈ ಸ್ಮಾರಕದ ಹುಟ್ಟಿನ ಬಗ್ಗೆ ವೇದಬ್ರಹ್ಮ ಡಿ ವಿಷ್ಣು ಭಟ್ಟರು ಬರೆದ ಸ್ಮೃತಿ ವಿಸ್ಮೃತಿಗಳ ನಡುವೆ ಎಂಬ ಕನ್ನಡ ಪ್ರಬಂಧಗಳ ಕೃತಿಯಲ್ಲಿ ಸ್ಪಷ್ಟ ಉಲ್ಲೇಖವಿದೆ. ಆ ಕೃತಿಯ 158ನೇ ಪುಟದಲ್ಲಿ ಗಾಂಧೀಜಿಯವರ ದೇಹಾಂತ್ಯವಾದ ಒಂದು ತಿಂಗಳಲ್ಲಿ ಮುಂಡಾಜಿಯಲ್ಲಿ ಏನೆಲ್ಲ ನಡೆಯಿತು ಎಂಬುದರ ಕುರಿತಾದ ಮಾಹಿತಿ ಇದೆ. ಗಾಂಧೀಜಿಯವರ ದೇಹಾಂತ್ಯವಾಗಿ 73 ವರ್ಷ ಕಳೆದಿದೆ. ಅಂದಿನಿಂದ ಇಂದಿನವರೆಗೂ ಗಾಂಧೀಜಿಯ ಕನಸಿನ ಭಾರತ ಸಾಕಷ್ಟು ಬದಲಾಗಿದೆ. ಈ ಮರವು ಅಷ್ಟು ವರ್ಷಗಳಿಂದ ಈ ಎಲ್ಲ ಬದಲಾವಣೆಗಳಿಗೆ ಸಾಕ್ಷಿಯಾಗಿ ನಿಂತಿದೆ. ಈ ಮರದಷ್ಟೇ ರೋಚಕವಾಗಿದೆ ಇದರ ಇತಿಹಾಸ. 1948ರಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲೂ ಗಾಂಧಿ ಚಿಂತನೆಗಳ ಪ್ರಭಾವ ಪ್ರಬಲವಾಗಿಯೇ ಇತ್ತು. ಗಾಂಧಿ ಹುತಾತ್ಮರಾದ ಬಳಿಕ ಅವರ ಅನುಯಾಯಿಗಳಾಗಿದ್ದ ಹಿರಿಯರು ನಿರಂತರವಾಗಿ 12 ದಿನಗಳ ಕಾಲ ನಗರ ಭಜನೆ ನಡೆಸಿದ್ರು. ಗಾಂಧಿ ಟೋಪಿ ಧರಿಸಿದ ನೂರಾರು ಮಂದಿ ಗಾಂಧಿ ಭಾವಚಿತ್ರವನ್ನಿರಿಸಿ ಮೆರವಣಿಗೆ ಮಾಡುವ ಮೂಲಕ ಮಹಾತ್ಮನಿಗೆ ಚಿರಶಾಂತಿ ಕೋರಿದ್ರು. 13ನೇ ದಿನಕ್ಕೆ ಮೃತ್ಯುಂಜಯ ನದಿಯಲ್ಲಿ ತಿಲಪ್ರದಾನ ನೆರವೇರಿಸಿದ್ರು. ಆ ಹೊತ್ತಿನಲ್ಲಿ ಮಂಗಳೂರಿಗೆ ಬಂತು ಮಹಾತ್ಮರ ಚಿತಾಭಸ್ಮ. ಗಾಂಧೀಜಿ
ಗಾಂಧೀಜಿ ಸ್ವರ್ಗಸ್ಥರಾದ 1 ತಿಂಗಳ ಬಳಿಕ ಅವರ ಚಿತಾಭಸ್ಮ ತುಂಬಿದ್ದ ಪೊಟ್ಟಣವನ್ನ ಮುಂಡಾಜೆಗೆ ತಂದು ಇಲ್ಲಿನ ಗಾಂಧಿ ತತ್ವ ಪಾಲಕರನ್ನು ಸಂತೈಸುವುದಕ್ಕೆ ನಿರ್ಧರಿಸಿದ್ರು ಕೀರ್ತಿಶೇಷ ಜಿಎನ್ ಭಿಡೆ. ಹೀಗೆ ಮಂಗಳೂರಿನ ತನ್ನಂತ ಚಿತಾಭಸ್ಮವನ್ನ ಮುಂಡಾಜಿಯ ಭಿಡೆ ಅವರ ಮನೆಗೆ ಹೋಗುವ ರಸ್ತೆಯ ಎಡಭಾಗದಲ್ಲಿ ಭೂಗರ್ಭದಲ್ಲಿ ನೆಲೆಗೊಳಿಸಿ ಅದರ ಮೇಲೆ ಆಲದ ಮರದ ಕೊಂಬೆಯೊಂದನ್ನ ಊರಿದರು. ಇಂದು ಆ ಕೊಂಬೆ ಹೆಮ್ಮರವಾಗಿ ನಿಂತು ಗಾಂಧಿ ನೆನಪುಗಳನ್ನ ಸಾರುವ ಚೈತನ್ಯಶೀಲ ಸ್ಮಾರಕವಾಗಿ ರೂಪಿತವಾಗಿದೆ. ಇಂದು ಸನ್ಯಾಸಿಕಟ್ಟೆ ಪರಶುರಾಮ ದೇವಳದ ತುಸು ದೂರದಲ್ಲಿ ಈ ಬಾಪು ಸ್ಮಾರಕ ಅವರ ತತ್ವಗಳನ್ನ ಉಸಿರಾಡುತ್ತಾ ನಿಂತಿದೆ. ಅವರ ಹತ್ಯೆ ಆದಾಗ ಆ ಶಾಕಿನಿಂದ ಹೊರಗೆ ಬರಲಿಕ್ಕೆ ಒಂದು ರೀತಿಯಲ್ಲಿ ಚಿತಾಭಸ್ಮವು ಕೂಡ ಸಹಾಯ ಆಗಿದೆ. ದೇಶದ ಉದ್ದಗಲಕ್ಕೂ ಈ ಚಿತಾಭಸ್ಮವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಹಾಗೆ ಮಂಗಳೂರಿಗೆ ಬಂದಂಥ ಚಿತಾಭಸ್ಮದ ಒಂದು ಭಾಗವನ್ನು GN ಭಿಡೆ ಅವರ ನಾಯಕತ್ವದಲ್ಲಿ ಆವಾಗಿನ ಮುಂಡಾಜಿಯ ಜನರೆಲ್ಲ ಸೇರಿ ತಗೊಂಡು ಬಂದು ಅದನ್ನು ಭಿಡೆಯವರ ಮನೆಗೆ ತಿರುಗುವ ದಾರಿಯ ಸಮೀಪ, ರಾಷ್ಟ್ರೀಯ ಹೆದ್ದಾರಿಯ ಸಮೀಪ ಅಲ್ಲಿ ಚಿತಾಭಸ್ಮವನ್ನು ಹಾಕಿ ಅದರ ಮೇಲೆ ಒಂದು ಆಲದ ಗಿಡವನ್ನು ನಟ್ಟರು. ಹಾಗೆ ನಟ್ಟ ಆಲದ ಗಿಡ ಇವತ್ತು ಬೃಹತ್ ಹೆಮ್ಮರವಾಗಿದೆ. ಒಂದು ರೀತಿಯಲ್ಲಿ ಇದು ಸಾಂಕೇತಿಕ ಕೂಡ. ಗಾಂಧೀಜಿ ಅನ್ನೋದು ಜೀವಂತಿಕೆ, ಅವರ ಚಿತಾಭಸ್ಮವು ಕೂಡ ಒಂದು ಮರ ಹುಟ್ಟಿ ಬೆಳೀಲಿಕ್ಕೆ ಕಾರಣವಾಗಿದೆ ಅನ್ನುವಂಥದ್ದು. ಗಾಂಧೀಜಿಯವರು ಅವರು ಸತ್ತ ನಂತರವೂ ಕೂಡ ಯಾವ ರೀತಿಯಲ್ಲಿ ಈ ಮಣ್ಣಿನಲ್ಲಿ ಬೆರೆತು ಇದನ್ನು ಜೀವಪೋಷಕವಾಗಿ ಬೆಳೆಸ್ತಾ ಇದ್ದಾರೆ, ಒಂದು ರೀತಿಯಲ್ಲಿ ನೆರಳು ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಸಾಂಕೇತಿಕವಾಗಿರುವಂಥ ಮರ ಅದು. ಆ ಮರವನ್ನು ಒಂದು ಜತನದಿಂದ ಕಾಪಾಡಿಕೊಂಡು ಒಂದು ಸ್ಮಾರಕವಾಗಿ ನಿರ್ಮಾಣ ಮಾಡಿ ಅಲ್ಲಿ ಒಂದು ಗಾಂಧಿ ಪ್ರಜ್ಞೆಯನ್ನು ಉಳಿಸಿ ಬೆಳೆಸಿ ಪೋಷಿಸುವ ಜೀವಪೋಷಕವಾದ ಸಂಸ್ಕೃತಿಯನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಚೆನ್ನಾಗಿ ಮಾಡಬೇಕಾಗಿದೆ ಅಂತ ನಾನು ಅಂದುಕೊಂಡಿದ್ದೇನೆ. ಆರಂಭದ ದಿನಗಳಲ್ಲಿ ಪ್ರತಿ ವರ್ಷ ಈ ಮರದ ಕೆಳಗೆಯೇ ಊರ ಮಹನೀಯರು, ಶಾಲಾ ಮಕ್ಕಳು ಸೇರಿ ಗಾಂಧಿ ಜಯಂತಿ ಆಚರಿಸ್ತಾ ಇದ್ರು. ಆದ್ರೆ ಕಾಲಕ್ರಮೇಣ ಈ ಪದ್ಧತಿ ನಿಂತು ಹೋಗಿತ್ತು. ಆದ್ರೆ ಈ ಬಾರಿ ಗಾಂಧಿ ವಿಚಾರ ವೇದಿಕೆಯ ಬೆಳ್ತಂಗಡಿ ಘಟಕ ಮುಂಡಾಜ ಗ್ರಾಮ ಪಂಚಾಯತ್ ಜೊತೆ ಸೇರಿ ಮತ್ತೆ ಈ ಸ್ಮಾರಕದ ಬುಡದಲ್ಲಿಯೇ ಗಾಂಧಿ ಜಯಂತಿ ಆಚರಿಸಿ ಸಾರ್ಥಕತೆ ಮೆರೆದಿದೆ. ಮತ್ತೆ ಗಾಂಧಿ ಚಿಂತನೆಯ ಜೀವಂತಿಕೆಯನ್ನ ಎತ್ತಿ ಹಿಡಿದಿದೆ. ರಾಮ್ ಮೋಹನ್, ರಾಮ್ ಕಿಶನ್ ಮತ್ತು ಜಗದೀಶ್ ಬಳಂಜ, SDM ಮಲ್ಟಿಮೀಡಿಯಾ ಸ್ಟುಡಿಯೋ, ಉಜಿರೆ.